ಬರಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ನಮಗೆ अच्छे दिन आने वाला है, अच्छे दिन आने ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ನೀಡಿತ್ತು. ಆದರೆ ಇಂದು ನಮಗೆ अच्छे दिन ಬಂದಿಲ್ಲ. ಬದಲಾಗಿ ಈ ದೇಶಕ್ಕೆ, ಹೆಸರಿಗೆ, ನಾಮಧೇಯಕ್ಕೆ ನಿರ್ಮಲ, ಆದರೆ ಮನಸ್ಸಿನಲ್ಲಿ ಇರುವ ಸೀತಾ ಹಾಗೂ ರಾಮ, ಸೀತೆ ರಾಮನಿಗೆ ಅಪರಾಧ ಮಾಡಿದ ಈ ಕೇಂದ್ರ ಬಜೆಟ್ ಮಂಡಿಸಿದ್ದು ರಾಜ್ಯ ಸರ್ಕಾರದಿಂದ ಆಯ್ಕೆಯಾದಂತಹ ಅಂತ ಆಘಾತಕಾರಿಯಾಗಿದೆ ಎಂಬಂತ ನೋಡಿಲ್ಲ ನಾವು ಇಂದು ಬೀದಿಗೆ ಬಂದಿದ್ದೇವೆ. ಈ ರಾಜ್ಯ ಸರ್ಕಾರ क्या खा रहा है, क्या कर रहा है, चोरी कर रहा है, इस तरह है, बीदी में लड़क रहा है, क्योंकि बच्चों का अच्छे दिन है. प्रधानमंत्री जी ऑफिस का उतरता है, मगर हम अच्छे दिन आने वाला है ಎಂದು ಹೇಳಿ ನಮ್ಮನ್ನ ಪ್ರತಿ ರಾಜ್ಯದಲ್ಲಿ ಆಗಿರುವಂತಹ ಯಾವುದೆಲ್ಲ ತೆರಿಗೆಗಳಿದ್ದಾವೆ ಆ ತೆರಿಗೆಯ ಆಧಾರದಲ್ಲಿ ಹಂಚಿಕೆ ಯೋಜನೆಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಅನುದಾನಗಳಿರ್ಬೋದು, ಅದನ್ನು ಕೊಡ್ಲಿಕ್ಕೆ ಹಿಂದೇಟು ಹಾಕುವುದು. ಈ ಯಾವುದೇ ಯೋಜನೆಗಳಿಗೆ ಏನನ್ನೂ ಕೊಡದೆ ನಮ್ಮ ಅಧ್ಯಕ್ಷ ಹೇಳಿದಾಗೆ ಕಂಪೇರ್ ಮಾಡಿದ್ರೆ ಅದು 25% ಇರೋದು. ಆಂಧ್ರ ಜೀವನದ್ದು ಆಂಧ್ರ ಮತ್ತು ತೆಲಂಗಾಣ ಎರಡು ಬೇರೆ ಬೇರೆ ರಾಜ್ಯಗಳಾಗಿದ್ದಾವೆ. ಅದಕ್ಕೆ ಬೇಕಾದಷ್ಟು ಆರ್ಥಿಕ ಸಂಪನ್ಮೂಲ ಅವರ ರಾಜ್ಯದಲ್ಲಿಯೂ ಇದೆ. ಅದು ಇದ್ರೂ ಕೂಡ ಇವತ್ತು ಅತ್ಯಂತ ಹೆಚ್ಚು ಅನುದಾನಗಳಿಗೆ ಅನ್ಯಾಯ ಮಾಡುವಂತಹ ಕಾರ್ಯಕ್ರಮಗಳನ್ನೇ ಹಾಕಿಗೆ ಬಂಡವಾಳಶಾಹಿಗಳಿಗೆ ನೆರವನ್ನು ನೀಡುವಂತಹ ಕಾರ್ಯಕ್ರಮಗಳನ್ನು ಬಿಟ್ಟರೆ ಯಾವುದೇ ಪ್ರಯೋಜನ ಈ ದೇಶದ ಬಡ ಜನರಿಗೆ ಆಗಲಿಲ್ಲ ಅನ್ನುವಂಥದ್ದು ನಾವು ಈ 10 ವರ್ಷದಲ್ಲಿ ನಂಬಿದಂತಹ ಸತ್ಯ. ಬಹುಶಃ ಕೇಂದ್ರ ಬಿಜೆಪಿ ಸರ್ಕಾರ 2014ರಲ್ಲಿ ಆಡಳಿತಕ್ಕೆ ಬರುತ್ತದೆ. ಏನಿವತ್ತು ಬಿಜೆಪಿ ಸರ್ಕಾರದ ಅವರ ಕಾರ್ಯಕರ್ತರು, ಬಿಜೆಪಿ ಸರ್ಕಾರದ ಮಂತ್ರಿಗಳು, ಬಿಜೆಪಿಯ ಒಟ್ಟಿಗಿರುವಂತಹ ಅವರ ಪಕ್ಷದವರು ಇವತ್ತು ಹೇಳ್ತಾ ಇರುವುದು ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ 2014 ಇಸ್ವಿಯವರೆಗೆ ಯಾವುದೇ ಕಾರ್ಯಕ್ರಮಗಳು, ಯಾವುದೇ ಅಭಿವೃದ್ಧಿಗಳು ಆಗಲಿಲ್ಲ. 2014ರಲ್ಲಿ ಪ್ರಧಾನಿ ಮೋದಿ ಅವರು ಆದ ನಂತರ ಈ ದೇಶ ಬಹಳಷ್ಟು ಪ್ರಗತಿ ಆಗ್ತಾ ಇದೆ, ಅಚ್ಚೇದಿನ ಬರ್ತಾ ಇದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಾವು ತರ್ತಾ ಇದ್ದೇವೆ ಅನ್ನುವಂತಹ ವಿಚಾರಗಳನ್ನ ಮನದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ನಿರ್ಮಿಸಿದ್ದಾರೆ, 7ನೇ ಬಜೆಟ್. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದವರಲ್ಲಿ ಮೊರಾರ್ಜಿ ದೇಸಾಯಿ ಅವರನ್ನ ಬಿಟ್ಟರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 7ನೇ ಬಜೆಟ್ ಮಂಡಿಸಿದ್ದಾರೆ. ದೇಸಾಯಿ ಅವರು 6 ಬಜೆಟ್ ಅನ್ನು ಮಂಡಿಸಿದ್ರು ಅನ್ನುವಂತಹ ವಿಚಾರವನ್ನ ಇವತ್ತು ಬಹಳಷ್ಟು ಮಾತಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಮಂಡಿಸಿದಂತಹ ಬಜೆಟ್ ಈ ದೇಶದ ಒಂದು ಆರ್ಥಿಕತೆಗೆ ಪೆಟ್ಟು ಕೊಡುವಂತಹ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. 10 ವರ್ಷಗಳಲ್ಲಿ ಕೂಡ ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಜನರಲ್ಲಿ ಆರ್ಥಿಕ ಶಕ್ತಿ ಕುಸಿತಾ ಇದೆ, ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೆ ಬಜೆಟ್ ಗಾತ್ರದಲ್ಲಿ ಹೆಚ್ಚಳವನ್ನು ತೋರಿಸಿ ಅಷ್ಟೇ ಪ್ರಮಾಣದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡುವಂತಹ ವ್ಯವಸ್ಥೆ ಇವತ್ತು ಈ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಆಗ್ತಾ ಇದೆ ಹೊರತು ಬೇರೆ ಯಾವುದೇ ಪ್ರಗತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಬೆಳ್ತಂಗಡಿ ತಾಲೂಕಿಗೆ ಒಂದು ಮಿನಿ ವಿಮಾನ ನಿಲ್ದಾಣವನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿದೆ. ಮಿನಿ ವಿಮಾನ ನಿಲ್ದಾಣವನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ ಅಂತ ಹೇಳಿ ಸ್ಯಾಂಕ್ಷನ್ ಮಾಡಿದ್ರು ಅಂತೇಳಿ ಪತ್ರಿಕೆಗಳಿಗೆ ಕೊಟ್ಟರು. ಅಲ್ಲಿ ಒಂದು ವಿಮಾನ ಬಿಟ್ಟರು. ಇವತ್ತು ರೈಲ್ವೆ ಸಚಿವರು, ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರು ಜಾಫರ್ ಶರೀಫ್ ಅವರು, KH ಮುನಿಯಪ್ಪನವರು, ಮಲ್ಲಿಕಾರ್ಜುನ ಖರ್ಗೆ ಅವರು
ಇವರೆಲ್ಲ ಕರ್ನಾಟಕ ರಾಜ್ಯದಿಂದ ಕೇಂದ್ರದ ರೈಲ್ವೆ ಸಚಿವರಾಗಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕಂಡವರು. ಮೊನ್ನೆ ಬಂದವರು ರೈಲ್ವೆ ಸಚಿವರಾಗಿ ಮಂಗಳೂರಿನಲ್ಲಿ ಹೇಳಿದರು, ಕೊಲ್ಲೂರು, ಮುರುಡೇಶ್ವರ, ಕೊಲ್ಲೂರು, ಕಾರ್ಕಳ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಈ ರೂಟಿಗೆ ನಾನು ಈ ಸಲ ರೈಲು ಬಿಡ್ತೇನೆ ಅಂತ ಹೇಳಿ ದೊಡ್ಡ ರೈಲು ಬಿಟ್ಟು ಹೋದ್ರು. ಅವರು ವಿಮಾನ ಯಾವಾಗ ಬಿಡ್ತಾರೆ, ರೈಲು ಯಾವಾಗ ಬಿಡ್ತಾರೆ, ಕಾರಲ್ಲಿ ಯಾವಾಗ ಹೋಗ್ತಾರೆ, ಬಸ್ನಲ್ಲಿ ಯಾವಾಗ ಹೋಗ್ತಾರೆ, ಏನೂ ಗೊತ್ತಾಗುದಿಲ್ಲ. ದೇಶದಲ್ಲಿ ತಾರತಮ್ಯ ಧೋರಣೆಯನ್ನ ಅನುಸರಿಸುತ್ತಿರ್ತಕ್ಕಂಥದ್ದು ತಾವೆಲ್ಲ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ರಾಜ್ಯವನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ನಮಗೆ ಬಹಳ ನಿರೀಕ್ಷೆ ಇತ್ತು, ಬಹುಶಃ ಹೆಚ್ಚು ಸ್ಥಾನವನ್ನ ಲೋಕಸಭೆಗೆ ಬಿಜೆಪಿಯ ಕಳಿಸಿದ್ದೀರಾ, 5 ಜನ ಮಂತ್ರಿ ಮಾಡಿದ್ದಾರೆ. ಬಹುಶಃ ನಮಗೆ ಬಜೆಟ್ ಅಲ್ಲಿ ಒಂದು ಒಳ್ಳೆಯ ಪಾಲು ಸಿಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾನು ಮುಂದಿನ ದಿವಸ ಬಜೆಟ್ ಆಗೋದು ಮೊದಲು ನಾನು ನಮ್ಮ ಕನ್ನಡ ಚಾನೆಲ್ ಹೇಳ್ತಾ ಇದ್ದೆ, ನಾವು ಅದನ್ನು ನಿರೀಕ್ಷೆ ಮಾಡಬಹುದು, ರೈಲ್ವೆಯಲ್ಲಿ ಇದನ್ನು ನಿರೀಕ್ಷೆ ಮಾಡಬಹುದು, ನೀರಾವರಿಯಲ್ಲಿ ಇದನ್ನು ನಿರೀಕ್ಷೆ ಮಾಡಬಹುದು, ರಸ್ತೆಯಲ್ಲಿ ಇದನ್ನು ನಿರೀಕ್ಷೆ ಮಾಡಬಹುದು. ಬಹುಶಃ ನನಗೆ ಮರುದಿವಸ ಚಾನೆಲ್ ನೋಡಿ ನನಗೂ ಒಂದು ನೆನಪು ಬಂತು, ಬಹುಶಃ ಇವರು ಯಾವ ನಿರೀಕ್ಷೆಯನ್ನು ಮಾಡಿದ್ರೆ ಅದೆಲ್ಲವೂ ಸುಸಿಯಾಗಿದೆ, ಸುಳ್ಳಾಗಿದೆ. ಉಪಮಂತ್ರಿ ಇವತ್ತು ಸೋಮಣ್ಣ ಅಂತ ಇದ್ದಾರೆ. ಬಹುಶಃ ಬಿಜೆಪಿಯಲ್ಲಿ ಅವರು ಹೊರಗಿಟ್ಟಿರ್ತಕ್ಕಂಥ ಒಂದು ಕಾಲು ಹೊರಗಿಟ್ಟಂತ ವ್ಯಕ್ತಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ. ಈ ಸಾರಿ ಅವರನ್ನು ಒಳಗೆ ಸೇರಿಸಿಕೊಂಡು ಅವರನ್ನು ಎಂಪಿ ಆಗಿ ಈಗ ಮಂತ್ರಿಯಾಗಿದ್ದಾರೆ. ಅವರು ಮೊನ್ನೆ ಮಂಗಳೂರಿಗೆಲ್ಲ ಭೇಟಿಯಲ್ಲಿ ಭರವಸೆಗಳು, ಬಹಳ ಭರವಸೆಗಳು, ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಭರವಸೆಗಳು. ನಾನು ತಿಳ್ಕೊಂಡು ಏನಾದ್ರೂ ಮಂತ್ರಿ ಅಲ್ಲ, ಸಣ್ಣ ಮಂತ್ರಿ, ಏನಾದ್ರೂ ನಮಗೆ ಪುಟ್ಕೋಸಿ ಅಷ್ಟು ಹಣ ಕೊಡ್ತಾರೆ, ಏನಿಲ್ಲ.